ಅಸೇಗೋಡು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 29 ತಾರೀಕು ಶುಕ್ರವಾರ ನಡತಿನ 33 ದಿನದ ಸಂಧ್ಯಾ ಭಜನೆಗ್ ಗಡಿ ಪ್ರಧಾನಿರು ಶ್ರೀಮತಿ ಬೊಕ್ಕ ಶ್ರೀ ಮೋಹನ್ ದಾಸ್ ಭಂಡಾರಿ ನಿತ್ತಿಲ ಬಾಳಿಕೆ, ಶ್ರೀಮತಿ ಬೊಕ್ಕ ಶ್ರೀ ದಿವಾಕರ್ ಭಂಡಾರಿ ಪಟ್ಟೋರಿ, ಶ್ರೀಮತಿ ರಸಿಕಾ ರೈ ಬೊಕ್ಕ ಜೋಕ್ಲು ಅತ್ತಾವರ, ಭರತ್ ನಾಯಕ್ ನಚ್ಚ, ಶ್ರೀಮತಿ ಬೊಕ್ಕ ಶ್ರೀ ಸತೀಶ್ ಆಳ್ವನಚ್ಚ, ಶ್ರೀಮತಿ ಹಂಸಾ ಜಯರಾಮ್ ಶೆಟ್ಟಿ ನಚ್ಚ, ಶ್ರೀಮತಿ ಬೊಕ್ಕ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು, ಶ್ರೀಮತಿ ವಿಜಯಲಕ್ಷ್ಮಿ ಆರ್ ಕಾಜವ ಪಟ್ಟೋರಿ, ಶ್ರೀಮತಿ ಬೊಕ್ಕ ಶ್ರೀ ಶ್ರೀನಾಥ್ ಕೊಂಡೆ ಚಕ್ರಕೋಡಿ, ಶ್ರೀಮತಿ ಬೊಕ್ಕ ಶ್ರೀ ರಂಗನಾಥ್ ಕೊಂಡೆ ಚಕ್ರಕೋಡಿ, ಕೇಶವ್ ಶೆಟ್ಟಿ ಬೊಕ್ಕ ಜೋಕ್ಲು ಪೆರ್ರಾ ಬಜ್ಪೆ, ಶ್ರೀಮತಿ ಬೊಕ್ಕ ಶ್ರೀ ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ, ಶ್ರೀಮತಿ ಬೊಕ್ಕ ಶ್ರೀನಿವಾಸ್ ಕಾಜವ ಪಟ್ಟೋರಿ, ಶ್ರೀಮತಿ ಭಾರತಿ ವಿಶ್ವನಾಥ್ ಶೆಟ್ಟಿ ಅಸೇಗೋಳಿ, ಶ್ರೀಮತಿ ಶುಭಲತಾ ರೈ ಪಟ್ಟೋರಿ, ಶ್ರೀಮತಿ ಬೊಕ್ಕ ಶ್ರೀ ರವೀಂದ್ರ ರೈ ಕಲ್ಲಿಮಾರ್, ಶ್ರೀಮತಿ ರವಿಕಲಾ ರಾಧಾಕೃಷ್ಣ ರೈ ಅಸೇಗೋಳಿ, ಶ್ರೀಮತಿ ವಸುಧಾ ಪ್ರೇಮಾನಂದ ರೈ ನೆತ್ತಿಲಕೋಡಿ, ಶ್ರೀಮತಿ ಅಮಿತಾ ಸತೀಶ್ ಶೆಟ್ಟಿ ಸಾಂತ್ಯ ಗಡದಗುತ್ತು, ಶ್ರೀಮತಿ ಕವಿತಾ ಶೇಖರ್ ಮಾರ್ಲಾ ಸಾಂತ್ಯ ಗಡದಗುತ್ತು, ಶ್ರೀಮತಿ ಜಯಪ್ರಭಾ ಅಶೋಕ್ ಅಸೈಗೋಳಿ ಸೈಟ್, ಶ್ರೀಮತಿ ಸತ್ಯವತಿ ಬಿ ಗಟ್ಟಿ ಬೊಕ್ಕ ಇಲ್ಲದಕ್ಲು ಅಸೈಗೋಳಿ, ವೆಂಕಪ್ಪ ಮಾಸ್ಟರ್ ಬೊಕ್ಕ ಇಲ್ಲದಕ್ಲು ಅಸೈಗೋಳಿ, ಶ್ರೀಮತಿ ಪ್ರಮೀಳಾ ಶಿವಶೇಖರ್ ಕೆಎಸ್ಆರ್ಪಿ ಅಸೈಗೋಳಿ, ಶ್ರೀಮತಿ ಯಶೋಧಾ ವಿಜಯ್ ಅಸೈ ಮಜಲ್ ಲೇಔಟ್ ಕೆಎಸ್ಆರ್ಪಿ ಅಸೈಗೋಳಿ ತುಡರ್ ಬೆಳಗಾದು ಭಜನಾ ಸಂಕೀರ್ತನೆಗೂ ಚಾಲನೆ ಕೊರಿಯರು. ಶ್ರೀಮತಿ ಬೊಕ್ಕ ಶ್ರೀ ಬಾಲಕೃಷ್ಣ ಸಾಮಾನಿ ಅಂಡಾಲ ಬೇಡು ಅನ್ನದಾನ ಸೇವೆ ನಡಪಾತ್ ಕೊರಿಯರು. ಶ್ರೀಮತಿ ಶುಭಲತಾ ರೈ ಪಟ್ಟೋರಿ ಅವರು ಕೂಡ ಈಗ ಆಗಮಿಸಬೇಕು, ನಮ್ಮ ಗೌರವದ ಶಾಲೆಯನ್ನು ಸ್ವೀಕಾರ ಮಾಡಬೇಕು. ಇವರಿಗೆ ಸುರೇಖ ಕಾರ್ನಾಥ್ ಅವರು ಬಂದು ಶಾಲಾ ಅವರನ್ನು ಸ್ವಾಗತಿಸಬೇಕು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಹಾಗೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ರಂಗನಾಥ್ ಅವರು, ಶ್ರೀಮತಿ ಮತ್ತು ಶ್ರೀ ರಂಗನಾಥ್ ಅವರು ಚಕ್ರಕೋಡಿ ಇವರು ಕೂಡ ಆಗಮಿಸಿ ಈ ಶಾಲೆಯ ಗೌರವವನ್ನು ಸ್ವೀಕಾರ ಮಾಡಬೇಕು. ಅವರಿಗೆ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ಟ್ರಸ್ಟಿಗಳು ಶಾಲಾ ಸದಸ್ಯರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆ ಶ್ರೀಮತಿ ಮತ್ತು ಶ್ರೀನಾಥ್ ಶ್ರೀ ರವೀಂದ್ರ ರೈ ಕಲಿಮಾರು ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ. ಮುಂದಕ್ಕೆ ಶ್ರೀಮತಿ ಮತ್ತು ಸತೀಶ್ ಆಳ್ವ ನಂಚ, ಶ್ರೀಮತಿ ಹಂಸಾ ಜಯರಾಮ್ ಶೆಟ್ಟಿ ನಂಚ, ಶ್ರೀಮತಿ ಮತ್ತು ಸಂತೋಷ್ ಶೆಟ್ಟಿ ಹುಡು, ಹಾಗೆ ಶ್ರೀಮತಿ
ನಮ್ಮ ಗಡಿಪ್ರಧಾನರು ಆಗಿರುವಂತಹ ಶ್ರೀಮತಿ ಮತ್ತು ಶ್ರೀ ದಿವಾಕರ ಭಂಡಾರಿ ಭಕ್ತೋರಿ ಇವರು ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅದೊಂದು ಇವರು ಶಾಲಿನ ಗೌರವವನ್ನು ನೀಡಬೇಕು ಅಂತೇಳಿ ಹಿರಿಯರು ಗಡಿಪ್ರಧಾನರು. ಹಾಗೆ ಶ್ರೀ ಕೇಶವ ಶೆಟ್ಟಿ ಅವರು, ಶ್ರೀಮತಿ ಮತ್ತು ಶ್ರೀ ಕೇಶವ ಶೆಟ್ಟಿ ಅವರು ಬೇರೆ ಬಲಿವೆ ಇವರು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಒಂದು ದೀಪಪೂಜೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದೀರಿ. ಕ್ಷೇತ್ರದ ವತಿಯ ಸ್ವಾಗತ ಬಯಸ್ತೇವೆ. ಅಧ್ಯಕ್ಷರಾಗಿರುವಂತಹ ಶ್ರೀ ವಿಶ್ವನಾಥ್ ನಾಯಕ್ ಪಿ ಪುತ್ತಿಗೆ ಇವರು ನಮ್ಮ ಸಂಧ್ಯಾ ದಿನೋತ್ಸವ ಸಮಿತಿಯ ಅಧ್ಯಕ್ಷರು. ಶಾಲೆ ಹೊಲಿಸಿ ಗೌರವವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಮತಿ ಮತ್ತು ಶ್ರೀ ರಾಧಾಕೃಷ್ಣ ರೈ ಅವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು, ಅಂತಾರಾಷ್ಟ್ರೀಯ ಹಿರಿಯ ಶಾಲೆ ಪಾವನರೇಖ ದಂಪತಿ ಸಮೇತ ಆಗಮಿಸಿದ್ರಿ. ಕ್ಷೇತ್ರದ ಶಾಲೆಯ ಗೌರವವನ್ನು ಸ್ವೀಕಾರ ಮಾಡಬೇಕೆಂದೇಳಿ ವಿನಂತಿ ಮಾಡ್ತೇವೆ. ವಸಂತ ಕುಮಾರ್ ಪಾಟೀಲ್ ಅವರು ಅಧಿಕಾರಿಗಳು ಶಾಲಾ ಇವರು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಧನ್ಯವಾದಗಳು. ಶ್ರೀಮತಿ ಮತ್ತು ಶ್ರೀ ಪ್ರೇಮಾನಂದ ರೈ ನೇತೃತ್ವ ಕೊಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಶೇಖರ್ ಮನಾಲ ಶಾಂತಿಗಳನ್ನು ಕೂಡ ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅವರಿಗೆ ಶಾಲೆಯ ಗೌರವನ ಶ್ರೀ ರವೀಂದ್ರ ರೇಖಾಮಾರ್ ಅವರು ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಅವರಿಗೆ ಶಾಲೆಯ ಗೌರವ ನೀಡಬೇಕು. ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಹಾಗೆ ಶ್ರೀಮತಿ ಯಶೋಧ ವಿಜಯ ಕೆಎಸ್ಆರ್ಪಿ ಅಸೇಗುಳಿ ದೇವರನ್ನ ಕೆಎಸ್ಆರ್ಪಿ ಸಿಬ್ಬಂದಿಯವರವರು, ಅವರಿಗೆ ನಮ್ಮ ಶ್ರೀನಿವಾಸ ಶೆಟ್ಟಿ ಪುಲ್ಲು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರು ಶಾಲು ಹೊಲಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಶ್ರೀಮತಿ ಪ್ರಮೀಳಾ ಶಿವಶೇಖರ್ ಕೆಎಸ್ಆರ್ಪಿ ಅಸೇಗುಳಿ ಆಗಮಿಸಿದ ದಯವಿಟ್ಟು ಸಾನ್ನಿಧ್ಯ ಎದುರುಭಾಗಕ್ಕೆ ಬರಬೇಕು. ಜಯಪ್ರಭಾ ಅಶೋಕ್ ಅಸೇಗುಳಿ ಸೈಟ್ ಅಮಿತಾ ಅವರಿಗೆ ಕೂಡ ಶಾಲೆಯ ಗೌರವವನ್ನು ಗೌರವಿಸಬೇಕು ಅಂತೇಳಿ ಗಣೇಶ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗಣೇಶ್ ಅವರು ಬಂದು ಅವರಿಗೆ ಶಾಲೆಯ ಗೌರವವನ್ನು ನೀಡಬೇಕು. ನಮ್ಮ ಈ ಕಾರ್ಯಕ್ರಮ ಉದ್ದೇಶಿಸಿದ ಎರಡು ಬರ್ತಾರೆ ನಮ್ಮ ಹಿರಿಯರ ಮಾರ್ಗದರ್ಶಕರಾಗಿ ರವೀಂದ್ರ ಮಾಸ್ಟರ್ ಇದಾರೆ ಭಜನೆ ಮಾಡಿಕೊಳ್ಳುವಂತೆ 8 ನಿಮಿಷ ಬಾರ್ಗಳಾಗಿ ನಾವು ಆರಾಧಿಸಿಕೊಂಡು ಬಂದಂತಹ ಸ್ವಾಮಿ ಶರಣ ಅಯ್ಯಪ್ಪರಿಗೆ ಮನಸಾರ ಪ್ರಾರ್ಥನೆ ಮಾಡ್ತಾ ಇದೀಗ ಇದು ಮಾತಾಡುವ ಸಮಯ ಅಲ್ಲ, ಆದರೂ ಕೂಡ ಒಂದು 2 ಮಾತುಗಳು ಮಾತ್ರ. ಈ ಒಂದು ಮಂದಿರ ಇದು ನಮ್ಮ ಭಕ್ತರ ನಂಬಿಕೆಯ ನೆಲೆಗಟ್ಟಿನಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಸುಂದರವಾದಂತಹ ಮಂದಿರ. ಅದರ ಒಟ್ಟಿಗೆ ಇಲ್ಲಿ ಆರಾಧಿಸಿಕೊಂಡು ಬರತಕ್ಕಂತಹ ಅರ್ಚಕರು ಕೂಡ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ವಿಗ್ರಹವನ್ನ, ಈ ದೇವರನ್ನ ವಿಗ್ರಹದ ರೂಪದಲ್ಲಿ ಆರಾಧಿಸ್ತಾ ಇದ್ದಾರೆ. ಆದ ಕಾರಣ ಇದೊಂದು ಸಾನ್ನಿಧ್ಯ ಉಂಟಾಗಿದೆ ಎನ್ನುವಂಥದ್ದು. ಇನ್ನೊಂದು ಕಡೆಯಲ್ಲಿ ಇಲ್ಲಿಯ ಟ್ರಸ್ಟಿಗಳು, ಮುಖ್ಯವಾಗಿ ಆಡಳಿತ ವರ್ಗದವರು ಇಲ್ಲಿದ್ದಾರೆ. ಇವರೆಲ್ಲ ಸೇರಿಕೊಂಡು ಭಕ್ತಿಯಿಂದ ಈ ಒಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಈ ಪರಿಸರದ ಎಲ್ಲ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಕೆಲವು ದಿವಸಗಳಿಂದ ಈಗ ನಡೀತಾ ಬಂದಿದೆ. ಆದ ಕಾರಣ ಇದೊಂದು ಸಾನ್ನಿಧ್ಯ ಉಂಟಾಗಿದೆ ಎನ್ನುವಂಥದ್ದನ್ನು ನಮ್ಮ ನಂಬಿಕೆ. ಅದರೊಟ್ಟಿಗೆ ಇಲ್ಲಿ ದೀಪವನ್ನು ಬೆಳಗಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಮುಖ್ಯವಾಗಿ ಶ್ರೀನಿವಾಸ ಶೆಟ್ಟರ ಕುಟುಂಬಸ್ಥರೆಲ್ಲ ಬಂದು, ಅವರ ಕುಟುಂಬಸ್ಥರು ಬಂಧುವರ್ಗದವರೆಲ್ಲ ಬಂದು ಇಲ್ಲಿ ದೀಪ ಬೆಳಗಿಸುವಂತ ಕಾರ್ಯಕ್ರಮವನ್ನು ಅವರು ಇದು ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಪಟ್ಟೋರಿಯ ಕುಟುಂಬಸ್ಥರು, ಮತ್ತೊಂದು ಕಡೆಯಲ್ಲಿ ನಚ್ಚದ ಕುಟುಂಬಸ್ಥರೆಲ್ಲ ಇವರು ಬರ್ಲಿಕ್ಕೆ ಇದ್ದಾರಂತೆ. ಅವರೆಲ್ಲ ಬಂದು ಇಲ್ಲಿ ಮತ್ತೆ ಈ ದೀಪವನ್ನು ಬೆಳಗಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಒಂದು ವಿಶೇಷ ಅಂತ ಎನಿಸ್ತವರು. ಅದರೊಟ್ಟಿಗೆ ಈಗ ಊರಿನ ಎಲ್ಲ ನಾಗರಿಕ ಬಂಧುಗಳು ಕೂಡ ಅನೇಕ ದಿನಗಳಿಂದ ದೀಪವನ್ನು ಬೆಳಗಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದೀಪ ಬೆಳಗುವುದು ಅಂದ್ರೆ ನಮ್ಮ ಮನಸ್ಸನ್ನು ಬೆಳಗಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಈ ಒಂದು ಸಾನ್ನಿಧ್ಯದಲ್ಲಿ ನಾವು ಇದನ್ನು ಮಾಡ್ತಾ ಇದ್ರೆ
ವಿಶೇಷವಾಗಿ ಎಂಥದ್ದು ಅಂತಂದ್ರೆ, ಮೊದಲು ಯಾವುದೇ ದೇವತಾ ಕಾರ್ಯವನ್ನು ಮಾಡುವ ಮೊದಲು ನಾವು ನಮ್ಮ ಮನೆಯಲ್ಲಿರ್ತಕ್ಕಂತಹ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು, ಆ ಮನೆಯಲ್ಲಿ ಇರತಕ್ಕಂತಹ ಹಿರಿಯರನ್ನು, ವಿದ್ಯೆ ಕೊಟ್ಟಂತಹ ಗುರುಗಳನ್ನು ನಾವು ಮನಸಾರ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದೆವು ಅಂತಾದರೆ, ಈ ರೀತಿ ದೀಪ ಬೆಳಗಿಸಿ ನಾವು ಒಂದು ದೇವತಾ ಕಾರ್ಯವನ್ನು ಮಾಡಿದ್ದಕ್ಕೆ ವಿಶೇಷವಾದಂತಹ ಸಾನ್ನಿಧ್ಯ ಸಿಗ್ತದೆ ಅನ್ನೋದು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಶ್ರೀನಿವಾಸ ಶೆಟ್ಟರು ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಅವರ ಮಾವ ರಘುರಾಮ ಅವರೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದವರು, ಅವರ ಧರ್ಮಪತ್ನಿಯವರು ಕೂಡ ಇಲ್ಲಿ ಉಪಸ್ಥಿತರಿದ್ದು ಆಶೀರ್ವದಿಸುವಂಥದ್ದು ಇದು ವಿಶೇಷವಾದಂಥದ್ದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಎಲ್ಲರನ್ನು ಇಲ್ಲಿ ಕರೆಸಿ ಈ ಕುಟುಂಬಸ್ಥರನ್ನು, ಬಂಧುವರ್ಗದವರನ್ನು, ಊರಿನ ಜನಗಳನ್ನೆಲ್ಲ ಇಲ್ಲಿ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ. ಆದ ಕಾರಣ ಈ ಒಂದು ಒಳ್ಳೆಯ ಸಂಪ್ರದಾಯ ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಯಲಿ. ಯಾರ್ಯಾರು ಈ ಒಂದು ಸೇವಾ ಕಾರ್ಯದಲ್ಲಿ ಭಾಗಿಗಳಾಗಿ ಈ ಒಂದು ದೀಪ ಬೆಳಗಿಸುವಂತ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಭಗವಂತನು ಸ್ವಾಮಿ ಶರಣ ಅಯ್ಯಪ್ಪನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಅನುಗ್ರಹಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಯಾವ್ಯಾವ ಮನೆಗಳಿಂದ ಯಾರ್ಯಾರು ಬಂದಿದ್ದಾರ ಆ ಎಲ್ಲ ಮನೆಗಳಲ್ಲಿ ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕುವಂತಹ ಒಂದು ಸೌಭಾಗ್ಯ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ. ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ವಿವರಣವನ್ನು ಮತ್ತೆ ಅದರ ಅರ್ಥವನ್ನು ಕೂಡ ನಮಗೆಲ್ಲರಿಗೂ ತಿಳಿಯಪಡಿಸಿದಂತಹ, ವಿಶೇಷವಾಗಿ ಇವತ್ತಿನ ಶ್ರೀನಿವಾಸ ಶೆಟ್ಟಿ ಕುಳ್ಳು ಅವರ ಕುಟುಂಬಸ್ಥರು ಎಲ್ಲರೂ ಆಗಮಿಸಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಆಗಮಿಸಿದ ವಿವರವನ್ನು ಕೂಡ ತಿಳಿಸಿಕೊಟ್ಟಂತಹ ನಮ್ಮ ಮಾರ್ಗದರ್ಶಕರಾಗಿರುವಂತಹ ರವೀಂದ್ರ ದೇಕಲಿಮಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ನಮ್ಮ ಮತ್ತೋರ್ವ ಇವತ್ತಿನ ದೀಪ ಪ್ರಜ್ವಲನಕ್ಕಾಗಿ ಬಂದಿರುವಂತಹ ಶ್ರೀಮತಿ ಹಂಸ ಜಯರಾಮ್ ಶೆಟ್ಟಿ ನಚ್ಚ ಆಗಮಿಸಿದ್ದಾರೆ. ಕ್ಷೇತ್ರದ ವತಿಯಿಂದ ಭಕ್ತಿಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ರವೀಂದ್ರ ಮಾಸ್ಟರ್ ಅವರು ಶಾಲೆ ಹೊದಿಸಿ ಸ್ವಾಗತ ಮಾಡಿದ್ದಾರೆ. ಸ್ವಾಗತ ನಿಮಗೆ. ಇದೀಗ ಭಜನಾ ತಂಡ ದೀಪ ಪ್ರಜ್ವಲನೆ ಮಾಡಿ ಅವರ ಭಜನಾ ಕಾರ್ಯವನ್ನು ನೆರವೇರಿಸಿಕೊಳ್ಳಲಿಕ್ಕೆ ತೆರಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಇದೀಗ ನಮ್ಮೊಂದಿಗೆ ಭಜನಾ ಸಂಕೀರ್ಣ ಸೇವೆಯನ್ನು ಮಾಡಿ ಬಂದಿರುವಂತಹ ಶ್ರೀ ಕೃಷ್ಣ ಭಜನಾ ಮಂದಿರ ಕೃಷ್ಣನಗರ ನೆತ್ತಿಲ
ಶೆಟ್ಟರ್ ಬೈದರೆ ಯಾರಿಗೆಲ್ಲ ಪ್ರೀತಿದ ಸ್ವಾಗತ.
ನೆತ್ತಿಲ ಕೃಷ್ಣನಗರ ಶ್ರೀಕೃಷ್ಣ ಭಜನಾ ಮಂದಿರದಕ್ಲು ಭಜನಾ ಸಂಕೀರ್ತನೆಯನ್ನು ನಡ್ಪಾತ್ ಕೊರಿಯರು.
ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕೋ ನೋಡಿರಿಂದ ಚಿಕ್ಕ ಹನುಮಂತ ಮುಕ್ತಿ ಕೊಡುವಂತ ಭಾರತೀಯ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ
ಸಂಧ್ಯಾ ಭಜನ ಸಂಕೀರ್ತನ ಕಾರ್ಯದಲ್ಲಿ ನಾವೆಲ್ಲರೂ ಇದ್ದೇವೆ. ಇಂದು 33ನೇ ದಿನದ ಸಂಧ್ಯಾ ಭಜನೆಯನ್ನ ನೆರವೇರಿಸಿಕೊಟ್ಟಿರುವಂತವರು ಶ್ರೀಕೃಷ್ಣ ಭಜನಾ ಮಂಡಳಿ ಕೃಷ್ಣನಗರ ನೆತ್ತಿಲ. ಇವರು ಬಹು ಸುಂದರವಾಗಿ ತಾಳಕ್ಕೆ ತಕ್ಕಂತೆ ಹಾಡ್ತಾ ನಮ್ಮನ್ನೆಲ್ಲ ಮನಸೂರೆಗೊಳ್ಳುವಂತೆ ಮಾಡಿದ್ದಾರೆ. ದೇವರ ಧ್ಯಾನದಲ್ಲಿ ಮಗ್ನರಾಗಲು ಸಹಕರಿಸಿದಂತಹ ಶ್ರೀಕೃಷ್ಣ ಭಜನಾ ಮಂಡಳಿ ಕೃಷ್ಣನಗರ ನೆತ್ತಿಲ ಇವರಿಗೆ ಚಪ್ಪಾಳೆಯ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಂದು ಸುಮಾರು 25 ಜನರಷ್ಟು ದೀಪ ಪ್ರಜ್ವಲನೆಗೆ ಬಂದಿದ್ದೀರಿ ಭಕ್ತಾದಿಗಳೆಲ್ಲರೂ. ದೀಪ ಪ್ರಜ್ವಲನೆ ಅಂದ್ರೆ ಅದೊಂದು ಶುಭ ಸಂಕೇತ. ದೀಪ ಅಂತ ಅಂದಾಗ್ಲೇ ನಮ್ಗೆ ನೆನಪಿಗೆ ಬರುವಂಥದ್ದು ಬೆಳಕು. ಋಣಾತ್ಮಕ ಅಂತ ಹೇಳುದು ಕತ್ತಲೆಯನ್ನ, ಬೆಳಕು ಅಂತ ಹೇಳುದು ಸಕಾರಾತ್ಮಕ. ಋಣಾತ್ಮಕಗಳನ್ನೆಲ್ಲ ಓಡಿಸಿ ಸಕಾರಾತ್ಮಕ ಅದನ್ನ ನಾವು ಮನಸ್ಸಲ್ಲಿ ಅಳವಡಿಸಿಕೊಳ್ಬೇಕು ಎಂಬುದಕ್ಕೆ ದೀಪ ಒಂದು ಮೊದಲ ಒಂದು ಕಾರಣ ಅಂತ ಹೇಳ್ಬೋದು. ದೀಪದ ಬೆಳಕು, ದೀಪ ಅಂದ್ರೆ ಬೆಳಕು, ದೀಪ ಅಂದ್ರೆ ಶಾಂತಿ, ದೀಪ ಅಂದ್ರೆ ಸಮೃದ್ಧಿ, ದೀಪ ಅಂದ್ರೆ ಪ್ರಖರತೆ. ಇಷ್ಟೆಲ್ಲ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ತನ್ನಿಷ್ಟಕ್ಕೆ ಜೀವನ ಪಾವನ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ದೀಪ ಪ್ರಜ್ವಲನೆ ಮಾಡಿದಾಗ ನಮ್ಮ ಮನಸ್ಸು ಎಷ್ಟು ಮುದಗೊಳ್ತದೆ ಅಂದ್ರೆ, ದೀಪದಲ್ಲಿ ಎಣ್ಣೆಯಲ್ಲಿ ಬತ್ತಿ ಉರಿದು ನಮಗೆಲ್ಲ ಬೆಳಕನ್ನು ಕೊಡುವಾಗ ಅಲ್ಲಿರುವಂತಹ ಕತ್ತಲೆ ದೂರ ಆಗಿ ಬೆಳಕು ನಮ್ಮನ್ನ ಆವರಿಸಿಕೊಂಡಾಗ ಮನಸ್ಸಿಗೇನೋ ಭಕ್ತಿ ಭಾವದ ಜೊತೆಗೆ ನಾವು ಏನೋ ಪಾಸಿಟಿವ್ ಎನರ್ಜಿಯನ್ನ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಏನೋ ಸ್ವಿಚ್ ಹಾಕಿದಾಗ ಬರುವಂತಹ ಆ ಆರ್ಟಿಫಿಷಿಯಲ್ ಏನು ದೀಪ ಇದೆಯೋ ಅದರ ಬೆಳಕಿಗಿಂತ ನಾವು ಮಣ್ಣಿನ ಹಣತೆಯಲ್ಲೋ ಹಿತ್ತಾಳೆಯಲ್ಲೋ ಏನು ದೀಪದಲ್ಲಿ ಬೆಳಗುವಂತಹ ದೀಪದ ಆ ಬೆಳಕಿನಿಂದ ಬರುವಂತಹ ಸಕಾರಾತ್ಮಕ ಭಾವನೆಗಳು ನಮ್ಮ ಜೀವನವನ್ನ ಪಾವನಗೊಳಿಸಲಿಕ್ಕೆ ಸಾಧ್ಯ. ದಿನನಿತ್ಯ ನಾವು ಮನೆಯಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಶುಭ್ರವಾಗಿ ಇದ್ದುಕೊಂಡು ದೀಪವನ್ನು ಬೆಳಗಿ ಏನ್ ಮಾಡ್ತೇವೆ, ನಮ್ಮ ಮನೆಗೆ ಶಾಂತಿ ಸಿಗ್ಲಿ, ನಮ್ಮ ಮನೆ ಇನ್ನಷ್ಟು ಉಜ್ವಲವಾಗಿ ಬೆಳಗ್ಲಿ ಅಂತ ದೀಪವನ್ನು ಬೆಳಗಿಸಿ ಪ್ರಾರ್ಥನೆ ಮಾಡ್ತೇವೆ. ಅದೇ ತರ ದೀಪಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ, ಒಂದು ಕಾರ್ಯಕ್ರಮ ಆರಂಭ ಆಗ್ಬೇಕು ಅಂತ ಆದ್ರೆ ಅಲ್ಲಿ ಕೂಡ ದೀಪವನ್ನ ಮೊದಲು ಬೆಳಗ್ತೇವೆ. ದೀಪವನ್ನ ಬೆಳಗಿಸಿ ಅಂತ ಹೇಳಿದ ತಕ್ಷಣ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಅವರು ತನ್ನ ಚಪ್ಪಲಿಯನ್ನ ಕಳಚಿಟ್ಟುಕೊಂಡು ದೀಪವನ್ನ ಪ್ರಜ್ವಲಿಸಲಿಕ್ಕೆ ಮುಂದಾಗ್ತಾರೆ. ಅಂತಹ ದೀಪ ಪ್ರಜ್ವಲನೆಗೆ ಮಹತ್ವ ಸಾಕಷ್ಟು ಇದೆ. ಇದೀಗ 33ನೇ ದಿನದ ಸಂಧ್ಯಾ ಭಜನೆ ಸೇವೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಕೃಷ್ಣ ಭಜನಾ ಮಂಡಳಿ ಕೃಷ್ಣನಗರ ನೆತ್ತಿಲ ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಶ್ರೀ ಬಾಲಕೃಷ್ಣ ಸಾಮಾನ್ಯ ಅಂಡಲಬೀಡು ಇವರನ್ನ ಕೇಳಿಕೊಳ್ತಾ ಇದ್ದೇವೆ. ಅದೇ ತರ ಭಜನಾ ತಂಡಕ್ಕೆ ನೆನಪಿನ ಕಾಣಿಕೆಯನ್ನ ನೀಡಬೇಕು ಅಂತ ಶ್ರೀಮತಿ ಸುಭಾಷಿಣಿ ಬಿ ಸಾಮಾನ್ಯ ಅಂಡಲಬೀಡು ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಸ್ವಯಂ ಸೇವಕರಾಗಿ ನಮ್ಮೊಂದಿಗಿದ್ದು ಸಹಕರಿಸಿದವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಕೇಸರಿ ಶಾಖೆ ಹಿಂದೂಪುರ ಆಸೆಗೊಳಿ. ಇವರು ಎಲ್ಲ ಕಾರ್ಯದಲ್ಲೂ ಸಕ್ರಿಯವಾಗಿ ಪ್ರತಿ ಬಾರಿಯೂ ಸಹಕರಿಸುವಂತಹ ತಂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಕೇಸರಿ ಶಾಖೆ ಹಿಂದೂಪುರ ಆಸೆಗೊಳಿ. ಇವರಿಗೂ ಕೂಡ ಇಂದಿನ ಅನ್ನದಾನ ಸೇವೆಯನ್ನು ನೀಡಿದವರು ಕೂಡ ಹೌದು ಬಾಲಕೃಷ್ಣ ಸಾಮಾನ್ಯ ಅಂಡಲಬೀಡು ಇವರಿಗೆ ಶ್ರೀ ದೇವರು ಆಯುಷ್ ಆರೋಗ್ಯವನ್ನು ಕರುಣಿಸಲಿ ಅಂತ ಇಂದಿನ ಭಜನಾ ತಂಡಕ್ಕೆ ಅದೇ ರೀತಿ ಇಂದಿನ ಭಜನಾ ತಂಡಕ್ಕೂ ಶ್ರೀ ದೇವರು ಆಯುಷ ಆರೋಗ್ಯವನ್ನ ಕರುಣಿಸಲಿ ಅಂತ ಬೇಡಿಕೊಳ್ತಾ ಇದ್ದೇವೆ. ಅದೇ ತರ ನಾಳಿನ ಭಜನಾ ಸೇವೆಯನ್ನು ನೀಡುವವರು
ಈ ಒಂದು ಭಜನಾ ಸಂಗೀತದ ತಂಡ ಭಜನಾ ಸೇವೆಯನ್ನ ಇವತ್ತು ಅಯ್ಯಪ್ಪ ಸ್ವಾಮಿ ದೇವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಶ್ರೀಕೃಷ್ಣ ಭಜನಾ ದರ್ಶನಗಳ ನೆಂದಿಗ ದೇವರು ಕ್ಷೇತ್ರಕ್ಕೆ ಆಗಮಿಸಿ ಶರೀಫ ದೇವರ ಪಾದಗಳಿಗೆ ಧನ್ಯವಾದಗಳು. ನಮ್ಮ ಇವತ್ತಿನ ವಿಶೇಷವಾಗಿ ಇವರಿಗೆ ಅನ್ನದಾನ ಸೇವೆಯನ್ನು ಸಮರ್ಪಣೆ ಮಾಡಿದಂತಹ ಶಿವಕೃಷ್ಣ ಸ್ವಾಮಿ ಮನೆಯವರಿಗೆ ಕ್ಷೇತ್ರದಿಂದ ಭಕ್ತಿಯ ವಂದನೆಗಳು. ಕೇಶವ ಶ್ರೀ ಶ್ರೀಮತಿ ಮತ್ತು ಶ್ರೀ ಕೇಶವ ಶ್ರೀ ಅವರು ವೈದಿಕರ ಈ ಒಂದು ದೇವರ ಪ್ರಸಾದವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಯುವಕರ ಮನೆಯವರಿಗೆ ಹರಿಹರ ಸುತ್ತಲೇ ಶಬರಿ ವಾಸನೆ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಹರೇ ಸ್ವಾಮಿ. ಸಾಮಾಜಿಕ ಮುಂದಾಳುಗಳಾಗಿರುವಂತಹ ಶ್ರೀ ಭರತ್ ನಾಯ್ಕ ಅವರು ಶ್ರೀಕೃಷ್ಣ ಧ್ಯಾನ ಮಂದಿರ ಮುಡಿಪೂರ್ತಿಯ ಟ್ರಸ್ಟಿಗಳು ಹಲವಾರು ದೇವಸ್ಥಾನದ ಜೀವನವನ್ನು ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಗುಡಾಟಿ ಕ್ಷೇತ್ರ ಕೂಟದಲ್ಲಿ ಆಡಳಿತ ಮುಖ್ಯಸ್ಥರು ಆಗಿರುವಂತಹ ಶ್ರೀ ಭರತ್ ನಾಯ್ಕ ಅವರು ಮಾಡಿದ್ದಾರೆ. ಅವರ ಕ್ಷೇತ್ರದಲ್ಲಿ ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುತ್ತಲೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಹರೇ ಸ್ವಾಮಿಯೇ 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 ಹರಿಹರ ಸುತ್ತಲೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಹರೇ ಸ್ವಾಮಿಯೇ ಶಿವರಾತ್ರಿ ಮತ್ತು ಭಾರತೀಯ ಆಗಮಿಸಿ ದೇವರು